ಆಟಿ ತಿಂಗಳಿನಲ್ಲಿ ವಿಪರೀತ ಮಳೆಯಾಗುವುದರಿಂದ ಮನೆಯಿಂದ ಹೊರಗೆ ಬರಲು ಅಸಾಧ್ಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಸಂದರ್ಭದಲ್ಲಿ ಗದ್ದೆಗಳಲ್ಲಿ ವಿವಿಧ ರೀತಿಯ ಕ್ರೀಡಾಕೂಟಗಳು ಮತ್ತು ಆಟಿ ತಿಂಗಳ ವಿವಿಧ ಬಗೆಯ ಖಾದ್ಯ ಸವಿದು ಆಚರಿಸುತ್ತಾರೆ. ಇದೇ ರೀತಿಯಾದ ಆಟಿಡುಂಚಿ ದಿನ ಕಾರ್ಯಕ್ರಮ ಮಂಗಳೂರಿನ ಹೊರವಲಯದ ಮೇರಿ ಹಿಲ್ ಬಳಿ ಇರುವ ಜಯಪೂಜಾರಿ ಎಂಬವರ ಮನೆಯಲ್ಲಿ ನಡೆಯಿತು. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗುರುನಗರ ಈ ಆಟಿಡುಂಚಿ ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅಲ್ಲದೆ ಸರಳ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆಟಿ ತಿಂಗಳಿನಲ್ಲಿ ಮನೆಯವರೇ ತಯಾರಿಸಿದ ವಿವಿಧ ರೀತಿಯ ಖಾದ್ಯಗಳಾದ ತೇಟ್ಲ ಅಂಬಡೆಗಸಿ, ಕುಕ್ಕುದ ಪುಳಿ ಮುಂಚಿ, ಬೆಂಡೆಕಾಯಿ ಪುಳಿ ಮುಂಚಿ, ಕಡಲೆ ಪೆದಂಗಿ, ನುಗ್ಗಿ ಫ್ರೈ, ದಾರೆಪುಳಿ ಚಟ್ನಿ ಮೊದಲಾದ ವಿವಿಧ ಬಗೆಯ ಒಟ್ಟು 33ಕ್ಕಿಂತ ಹೆಚ್ಚು ಖಾದ್ಯಗಳನ್ನು ಪ್ರಸ್ತುತಪಡಿಸಿ ನೆರೆದಿದ್ದವರು ಈ ಆಟಿ ತಿಂಗಳ ಖಾದ್ಯಗಳನ್ನು ಸವಿದ್ರು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಜಯ ಪೂಜಾರಿ, ರವಿ ಪೂಜಾರಿ, ಸ್ಥಳೀಯ ಕಾರ್ಪೊರೇಟರ್ ಆದ ಜಯಂತ್ ಅಂಜನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗುರುನಗರ ಫ್ಯಾಮಿಲಿ ಫ್ರೆಂಡ್ಸ್ ಮಕ್ಕಳು ಆಯೋಜನೆ ಮಾಡ್ತಿದ್ದೇವೆ. ಈ ಆಯೋಜನೆ ಮಾಡ್ತಿದ್ದ ಈ ಪರಿಸರಡು ಇದು ಎಂಕ್ ಫಸ್ಟ್ ತಿಕ್ಕದಿದ್ದು ಅಗ್ಲಿಗೆ ನಮ್ಮ ಈ ಕಾರ್ಯಕ್ರಮ ಮಲ್ತಿನಕ್ಕೆ ಈ ಪರಿಸರದ ಜನಕ್ಕೆ ಫಸ್ಟ್ಗೆ ಅಭಿನಂದನೆ ಸಲ್ಲಿಸ್ತಾರೆ. ದಯಪಂಡ ಈ ನಮ್ಮ ಕಷ್ಟಕಾಲದ ತುಂಬುದ ನೆನಪು ಇನ್ನೊಂದು ಈ ಕಾರ್ಯಕ್ರಮ ಮಲ್ತದ ಆ ಮಲ್ತಿದ್ದಕ್ಕೆ